ಜಿಎಚ್ಎಂ ಫೌಂಡೇಶನ್ ಮುಲ್ಲಾರಪಟ್ನ, ಮುಹಿಯುದ್ದೀನ್ ಜುಮ್ಮಾ ಮಸ್ಜಿದ್ ಕೊಳತಮಜಲು ಹಾಗೂ ಎಸ್ಕೆಎಸ್ಎಸ್ಎಫ್ ಕೊಳತಮಜಲು ಶಾಖೆ ಇವುಗಳ ಜಂಟಿ ಆಶ್ರಯದಲ್ಲಿ ಬ್ಲಡ್ ಡೋನರ್ಸ್ ಮಂಗಳೂರು ಇವರ ಸಹಯೋಗದಲ್ಲಿ ದುಷ್ಕರ್ಮಿಗಳಿಂದ ಕೊಲೆಗೀಡಾದ ಅಬ್ದುಲ್ ರೆಹಮಾನ್ ಕೊಳತಮಜಲು ಇವರ ಸ್ಮರಣಾರ್ಥ ಸರ್ವಧರ್ಮೀಯರಿಂದ ಬೃಹತ್ ರಕ್ತದಾನ ಶಿಬಿರವು ಕೊಳತಮಜಲು ಮದರಸ ಸಭಾಂಗಣದಲ್ಲಿ ನಡೆಯಿತು. ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದ ಎಸ್ಕೆಎಸ್ಎಸ್ಎಫ್ ಕೊಳತಮಜಲು ಶಾಖೆಯ ಅಧ್ಯಕ್ಷ ಮೊಹಮ್ಮದ್ ಶಬೀರ್, ಕೊಳತಮಜಲು ಸೌಹಾರ್ದ ನೆಲೆಸಿದ ಊರು. ಇಲ್ಲಿ ರೆಹಮಾನ್ ಹತ್ಯೆಯ ಬಳಿಕ ಸೌಹಾರ್ದ ಕೆಡಕುತ್ತಿರುವ ಹಿನ್ನೆಲೆಯಲ್ಲಿ ನಮ್ಮ ಊರಿನ ಸೌಹಾರ್ದವನ್ನು ಪುನರ್ ಸ್ಥಾಪಿಸಿ ಗಟ್ಟಿಗೊಳಿಸುವ ಸಲುವಾಗಿ ಇಂದು ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ. ನಮ್ಮ ನಿರೀಕ್ಷೆಗೂ ಮೀರಿ ಇಲ್ಲಿನ ಹಿಂದೂ ಬಾಂಧವರು ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ರಕ್ತವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಉದ್ದೇಶ ಫಲಿಸಿದೆ ಎಂಬುದು ನಮ್ಮೆಲ್ಲರ ಅಭಿಪ್ರಾಯ ಎಂದು ನುಡಿದರು. ರಕ್ತದಾನ ಶಿಬಿರದಲ್ಲಿ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಸಂದೀಪ್ ಸದಾಶಿವ ಬೆಳ್ಳೂರು ಶುಭ ಹಾರೈಸಿದರು. ಶಿಬಿರಕ್ಕೂ ಮುನ್ನ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಕೊಳತಮಜಲು ಮುಹಿಯುದ್ದೀನ್ ಜುಮ್ಮಾ ಮಸೀದಿಯ ಮಾಜಿ ಖತೀಬ್ ಇಬ್ರಾಹಿಂ ದಾರಿಮಿ, ಮುಹಿಯುದ್ದೀನ್ ಜುಮ್ಮಾ ಮಸೀದಿಯ ಗೌರವಾಧ್ಯಕ್ಷ ಯೂಸುಫ್ ಬೇಳುವಾಯಿ, ಮಸೀದಿಯ ಸದರ್ ಮಾಲಿಂ ಅಬ್ದುಲ್ ರಜಾಕ್ ದಾರಿಮಿ, ಮೃತ ಅಬ್ದುಲ್ ರೆಹಮಾನ್ ಅವರ ಸಹೋದರ ಹನೀಫ್, ನಾಸೀರ್ ಮುಲ್ಲರಪಟ್ನ, ಡಾಕ್ಟರ್ ಕೃಷ್ಣಮೂರ್ತಿ ಬಡಗಬೆಳ್ಳೂರು, ಹರಿಯಪ್ಪ ಮುತ್ತೂರು, ಎಂಬಿ ಆಶ್ರಫ್ ಮುಲ್ಲಾರಪಟ್ನ, ಜಕರಿಯಾ ಪರ್ವೀಜ್, ಹಮ್ಜಾ ಗುತ್ತು, ನಜೀಯುದ್ದೀನ್ ಎಂಎಸ್, ಶಾರೂಕ್ ಎಂಬಿ, ರಶೀದ್ ಎಂಬಿ, ತೌಹೀದ್ ಎಂಬಿ, ಮುನೀರ್ ಆಜಾದ್ ನಗರ ಮತ್ತಿತರರು ಉಪಸ್ಥಿತರಿದ್ದರು. ಎಸ್ಕೆಎಸ್ಎಸ್ಎಫ್ ಕೊಳತಮಜಲು ಇದರ ಶಾಖೆ ಮತ್ತು ಜಿಎಚ್ಎಂ ಫೌಂಡೇಶನ್ ಮುಲ್ಲಾರಪಟ್ನ ಇದರ ಜಂಟಿ ಆಶ್ರಯದಲ್ಲಿ ಇವತ್ತು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಇವತ್ತಿನ ಕಾರ್ಯಕ್ರಮ ಇದು ಕೊಳತಮಜಲಿಗೆ ಸೀಮಿತವಾದಂಥ ಕಾರ್ಯಕ್ರಮ ಆಗಬಾರ್ದು, ಈ ಜಿಲ್ಲೆಗೆ ಸೀಮಿತವಾದ ಕಾರ್ಯಕ್ರಮ ಆಗಬೇಕು. ಯಾಕೆಂತ ಹೇಳಿದ್ರೆ ಇವತ್ತಿನ ಕಾರ್ಯಕ್ರಮ ಮೊನ್ನೆ ತಾನೇ ನಮ್ಮ ಒಬ್ಬ ನನ್ನ ಆತ್ಮೀಯರು ಹೌದು, ನಮ್ಮ ಎಲ್ಲ ಹಿತೈಷಿಗಳ ಮಿತ್ರರಾದಂಥ ರೆಹಮಾನ್ ಕೊಳತಮಜಲ್ರವರು ಒಳ್ಳೆಯ ಗುಣನಡತೆ ಇರುವಂಥ ಒಬ್ಬ ಯುವ ನಾಯಕ, ಯುವ ವ್ಯಕ್ತಿ. ಅವರು ನಮ್ಮ ಈ ಮಸೀದಿಯಲ್ಲಿ ಒಳ್ಳೆಯ ಜವಾಬ್ದಾರಿಯುತ ಕಾರ್ಯಗಳನ್ನು ವಹಿಸ್ಕೊಂಡು ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿ ಊರಿನ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಎಲ್ಲ ಧರ್ಮದರೊಟ್ಟಿಗೆ ಅನ್ಯೋನ್ಯತೆಯಿಂದ ಒಳ್ಳೆ ರೀತಿಯ ನಡವಳಿಕೆಯನ್ನು ಇಟ್ಕೊಂಡು ನಮಗೆಲ್ಲರಿಗೂ ಒಬ್ಬ ಪಾತ್ರರಾದಂಥ ರೆಹಮಾನ್ ರವನನ್ನು ಇವತ್ತು ಕೊಳತಮಜಲಿನ ಬಡಗಬೆಳ್ಳೂರು ಗ್ರಾಮದ ಎಲ್ಲ ಏನು ಪಾನಕದ ವ್ಯವಸ್ಥೆ ಆಗಿರ್ಬೋದು, ಇದನ್ನೆಲ್ಲ ಭಾಳ ಅವರು ಅವರ ಮತ್ತು ತಂಡ ಎಲ್ಲರೂ ಸೇರಿಕೊಂಡು ಸೌಹಾರ್ದತೆಯಿಂದ ಮಾಡ್ತಾಯಿದ್ರು. ನಾವು ನೋಡಿದ್ದೇವೆ, ನಾವು ಅದರ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದೇವೆ. ಇಂಥವರನ್ನು ನಾವು ಮೊನ್ನೆ ತಾನೇ ಕಳ್ಕೊಂಡಿದ್ದೇವೆ. ಇದು ಇಂಥ ಪರಿಸ್ಥಿತಿ ಯಾವ ಮಕ್ಕಳಿಗೂ ಬರಬಾರ್ದಿತ್ತು. ಇಂಥ ಅನಾಥ ಏನು ಅಮಾಯಕ ಯುವಕರನ್ನು ಈ ರೀತಿ ಮಾಡುವಂಥದ್ದು ಇದು ಪರಮಾತ್ಮ ಮೆಚ್ಚಲಾರದ ವ್ಯವಸ್ಥೆ. ಇವತ್ತು ನೋಡಿ ರಕ್ತದಾನ ಮಾಡುವಂಥ ಸಂದರ್ಭ. ಕೊಳತಮಜಲಿನ ಜುಮ್ಮಾ ಮಸೀದಿ ಮತ್ತು ಜಿಎಚ್ಎಂ ಫೌಂಡೇಶನ್ನ ವತಿಯಿಂದ ಈಗಾಗಲೇ ಹತ್ಯೆಗೀಡಾದಂಥ ಅಬ್ದುಲ್ ರೆಹಮಾನ್ ರವರ ಪ್ರಯುಕ್ತ ಇವತ್ತು ಒಂದು ಮಹತ್ತರವಾದಂಥ ಒಂದು ರಕ್ತದಾನ ಶಿಬಿರವನ್ನು
ಹಮ್ಮಿಕೊಂಡಿದ್ದಾರೆ. ಇದನ್ನು ನಾನು ಶ್ಲಾಘಿಸ್ತೇನೆ. ಯಾಕೆಂತ ಹೇಳಿದರೆ ಊರಿನಲ್ಲಿ ಇಂಥ ಕೆಲಸ ಕಾರ್ಯಗಳು ಮಾಡಬೇಕು. ಯಾಕೆಂತ ಹೇಳಿದರೆ ಇವತ್ತು ಅಬ್ದುಲ್ ರಹಿಮಾನ್ ಕೂಡ ಜೀವಿತದ ಅವಧಿಯಲ್ಲಿರುವಾಗ ಇಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದನ್ನು ಕಂಡಿದ್ದೇವೆ. ಹಾಗಾಗಿ ಇದು ಈ ದೇಶ ಪ್ರಜಾಪ್ರಭುತ್ವ ದೇಶ. ಪ್ರಜಾಪ್ರಭುತ್ವ ದೇಶದಲ್ಲಿ ಜನರು ಜನರಿಗೋಸ್ಕರ ಜನರಿಗಾಗಿ ಬದುಕುವಂಥ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಅದೇ ರೀತಿ ನಮ್ಮನ್ನು ಆಳ್ತಕ್ಕಂಥ ಜನಪ್ರತಿನಿಧಿಗಳು ಕೂಡ ಇವತ್ತು ಜನರು ಜನರಿಗೋಸ್ಕರ ಜನರಿಗಾಗಿ ಇರಬೇಕು. ಯಾಕೆಂತಲೇ ಹೇಳಿದರೆ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಕೂಡ ನಾವು ಬದುಕುವಂಥದ್ದು, ಪ್ರತಿಯೊಬ್ಬ ಮಾನವನಿಗೂ ಕೂಡ ಬದುಕುವಂಥ ಹಕ್ಕು ಅಥವಾ ಇಲ್ಲಿ ಗೋಲ್ತಮಜಲ್ನಲ್ಲಿ SKSSF GHM ಜಂಟಿ ಆಶ್ರಯದಲ್ಲಿ ಅಬ್ದುಲ್ ರಹಿಮಾನ್ ಸ್ಮರಣಾರ್ಥ ಬ್ಲಡ್ ಕ್ಯಾಂಪ್ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಜರುಗ್ತಾ ಇದೆ. ಖಂಡಿತವಾಗಿ ಭಾಳಷ್ಟು ದುಃಖವಾಗ್ತಾ ಇದೆ. ಗೋಲ್ತಮಜಲ್ ಪ್ರದೇಶ ಹಿಂದೂ ಮುಸ್ಲಿಂ ಸೌಹಾರ್ದ ಬಾಳುವಂಥ ಈ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಈ ಘಟನೆಯಿಂದ ಇಡೀ ಜಿಲ್ಲೆ ದುಃಖದಲ್ಲಿದ್ದಾರೆ. ಇವತ್ತು SKSSF GHM ಎರಡು ಜಂಟಿಯಾಗಿ ನಮ್ಮ ಈ ಪ್ರದೇಶದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿದ್ದು ಭಾಳಷ್ಟು ಸಂತೋಷ. ದೇಶದಲ್ಲಿ ದಾನಕ್ಕಿಂತ ಮಿಗಿಲಾದ ದಾನ ಯಾವುದಂತ ಕೇಳಿದರೆ ಅದು ರಕ್ತದಾನ. ಖಂಡಿತವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ, ರಾಜ್ಯಕ್ಕೆ, ದೇಶಕ್ಕೆ ಈ ಊರಿನ ಹಿಂದೂ ಮುಸ್ಲಿಂ ಕ್ರೈಸ್ತನ್ GHM ಫೌಂಡೇಶನ್ ಮುಲಾರಪಟ್ಟಣ ಮತ್ತು ಕೊಳತಮಜಲ್ ಮಸೀದಿ ಇವರ ಜಂಟಿ ಆಶ್ರಯದಲ್ಲಿ ಇವತ್ತು ನಡೆದಿರುವಂತಹ ಈ ಬೃಹತ್ ರಕ್ತದಾನ ಶಿಬಿರ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇರುವಂಥದ್ದು ನಮಗೆಲ್ಲ ತುಂಬ ಸಂತೋಷದ ವಿಷಯ. ರಕ್ತದಾನ ಅಂತ ಹೇಳಿದ್ರೆ ಒಂದು ಮಹಾದಾನಗಳಲ್ಲಿ ಒಂದು ಲೆಕ್ಕ ಒಂದು ಹೇಗೆ ನಮಗೆಂದು ಅನ್ನದಾನವನ್ನು ನಾವು ಹೇಗೆ ಶ್ರೇಷ್ಠ ಅದೊಂದು ಶ್ರೇಷ್ಠ ಅಥವಾ ಅದೊಂದು ಇದರಲ್ಲಿ ಸುಪೀರಿಯರ್ ಅಂತ ಹೇಳಿ ನಾವು ಪರಿಗಣಿಸಿದೆವು. ಅದಕ್ಕೆ ಸರಿಯಾದಂತಹ ಒಂದು ದಾನ ಅಂತ ಹೇಳಿದರೆ ಅದು ರಕ್ತದಾನ. ಅಂದರೆ ನಾವು ಅನ್ನದಾನದಲ್ಲಿ ಒಂದು ಮನುಷ್ಯನನ್ನು ಹೇಗೆ ನಾವು ಬದುಕಿಸ್ತೇವೋ ಅದೇ ರೀತಿ ರಕ್ತದಾನದ ಮೂಲಕ ಸಹ ನಾವು ಬದುಕಿಸ್ತೇವೆ. ಒಂದು ಯಾವುದೇ ಒಂದು ಜಾತಿ ಮತ ಧರ್ಮ ಪಂಥ ಭೇದ ಭಾವ ಇಲ್ಲದೆ ಒಬ್ಬ ರಕ್ತವನ್ನು ಇನ್ನೊಬ್ಬನಿಗೆ ರಕ್ತವನ್ನು ನಾವು ದಾನ ಮಾಡುವ ಮೂಲಕ ಒಬ್ಬನ ರಕ್ತ ಇನ್ನೊಬ್ಬನ ದಾನ ಮಾಡುವ ಮೂಲಕ ನಾವು ಇನ್ನೊಬ್ಬನ ಬದುಕಿಸಲಿಕ್ಕೆ ಸಾಧ್ಯ ಅಂತೇಳಿ ನಮಗೆ ಗೊತ್ತಿದೆ. ಅದೇ ರೀತಿ ಇವತ್ತೊಂದು ಈ ಎರಡೂ ಸಂಘಟನೆಯವರು ಸೇರಿಕೊಂಡು ಅಬ್ದುಲ್ ರಹಿಮಾನ್ ಅವರ ಸ್ಮರಣಾರ್ಥವಾಗಿ ಇವತ್ತು ರಕ್ತದಾನ ಶಿಬಿರನ್ನು ಆಯೋಜನೆ ಮಾಡಿದ್ದಾರೆ. ಇದು ನೋಡುವಾಗ ಭಾರಿ ಪ್ರಮಾಣದಲ್ಲಿ ಈಗ ನಡೀತಾ ಇದೆ ಎಂದು